ಎಲ್ಲ ಕೇಳುಗರಿಗೆ ನಮಸ್ಕಾರ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 119. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ವಿಶೇಷವಾಗಿರುವಂತಹ ಒಂದು ಕಗ್ಗವನ್ನು ಕೇಳಿ ಬರೋಣ. ಏನೇ ನಿಜವಿರಲಿ ಮತ್ತೇನೇ ಸುಳ್ಳಾಗಿರಲಿ, ನಾನು ಎನ್ನಿಪ ಆತ್ಮ ಒಂದು ಇರುವುದು ಅನುಭವಿಕ. ಹಾನಿಗೆ ಆವಾತನ ಆತ್ಮವನು ಕೆಡಹದೆ ಇರು, ಧ್ಯಾನಿಸು ಆತ್ಮದ ಗತಿಯ ಮಂಕುತಿಮ್ಮ. ಏನೇ ನಿಜವಿರಲಿ ಮತ್ತೇನೆ ಸುಳ್ಳಾಗಿರಲಿ, ನಾನೆನಿಪಾತ್ಮವೊಂದಿರುವುದನುಭವಿಕ. ಹಾನಿಗಾವಾತನಾತ್ಮವನು ಕೆಡಹದಿರು, ಧ್ಯಾನಿಸಾತ್ಮದ ಗತಿಯ ಮಂಕುತಿಮ್ಮ. ಧ್ಯಾನಿಸಾತ್ಮದ ಗತಿಯ ಮಂಕುತಿಮ್ಮ. ಪ್ರಿಯರೇ, ಈ ಕಗ್ಗದಲ್ಲಿ ಮಾನ್ಯ DVG ಅವರು ನಾನು ಮತ್ತು ಆತ್ಮದ ವಿಚಾರವಾಗಿ ಮಾತನಾಡುವುದನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ನಾನು ಎಂದರೆ ಯಾರು? ಒಂದು ರೀತಿಯಲ್ಲಿ ನಾನು ಎನ್ನುವುದೇ ಒಂದು ಅಹಂಕಾರದ ಭಾವ. ಇಲ್ಲಿ ನಾನು ಎಂಬುದು ಶೂನ್ಯ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲವೂ ಪರಮಾತ್ಮನಿಂದ ಆವೃತ್ತವಾಗಿರುವಂತಹದ್ದು. ಹಾಗಿರುವಾಗ ನಾನು ಎಂದರೆ ಏನು ಅಥವಾ ಯಾರು, ಆತ್ಮ ಎಂದರೆ ಏನು ಎಂಬ ವಿಚಾರಗಳನ್ನ ಮಾನ್ಯ ಗುಂಡಪ್ಪನವರು ಇಲ್ಲಿ ಗಹನವಾಗಿ ಮಂಡಿಸುವುದನ್ನ ನಾವು ಕಾಣಬಹುದು. ಈ ಜಗತ್ತಿನಲ್ಲಿ ಆತ್ಮದ ಬಗ್ಗೆ ಜನರಲ್ಲಿ ನೂರಾರು ಕಲ್ಪನೆಗಳಿದ್ದಾವೆ. ಆತ್ಮದ ಇರುವಿಕೆಯ ಬಗ್ಗೆ ಯಾವುದೇ ಸತ್ಯವಿರಲಿ ಅಥವಾ ಯಾವುದೇ ಮಿಥ್ಯವಿರಲಿ, ಆದರೆ ನಾನು ಇದ್ದೇನೆ, ನನಗೆ ಇದ್ದು ಜೊತೆಗೆ ಮಾತನಾಡ್ತಾ ಇದ್ದೇನೆ, ಇದು ಸತ್ಯ, ಇದು ವಾಸ್ತವ. ಹಾಗೆಯೇ ನನಗೊಂದು ಆತ್ಮ ಇದೆ ಎನ್ನುವುದು ಕೂಡ ಅಷ್ಟೇ ಪರಮ ಸತ್ಯ, ವಾಸ್ತವ. ಇದು ನಮ್ಮ ನಿಮ್ಮೆಲ್ಲರ ಅನುಭವಕ್ಕೆ ಬಂದಿರುವಂಥ ವಿಚಾರ. ಈ ವಿಚಾರ ಚಿಂತನೆಗಳ ನಡುವೆ ನಾವು ಎಂದಿಗೂ ಯಾವ ಕ್ಷಣದಲ್ಲಿಯೂ ಕೂಡ ಇನ್ನೊಬ್ಬರ ಆತ್ಮಾಭಿಮಾನಕ್ಕೆ ಹಾನಿ ಉಂಟು ಮಾಡುವ ಅಥವಾ ಬೇಸರವನ್ನುಂಟು ಮಾಡುವ ಯಾವ ಕಾರ್ಯವನ್ನು ಕೂಡ ಮಾಡಕೂಡದು, ಮಾಡಬಾರದು. ಆತ್ಮವಂಚನೆಯನ್ನು ಮಾಡದೆ ನಾವಿಲ್ಲಿ ಬದುಕಬೇಕು. ಎಷ್ಟೋ ಬಾರಿ ಹಿರಿಯರು ಹೇಳೋದನ್ನ ಕೇಳಬಹುದು, ನೀನು ಆತ್ಮವಂಚನೆಯನ್ನು ಮಾಡಬೇಡ, ಯಾಕಂದ್ರೆ ಮೇಲಿನವು ಕಾಣ್ತಾನೆ ಅಂತ, ನೋಡ್ತಾನೆ ಅಂತ. ಸತ್ಯ. ತನ್ನ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕಾಗಿ, ತಾನು ಬದುಕುವುದಕ್ಕಾಗಿ ಇನ್ನೊಬ್ಬರ ಬಟ್ಟಲಿಗೆ ಕೈಯನ್ನ ಹಾಕಬಾರ್ದು. ಹಾಗೆಯೇ ತನ್ನ ಅಭಿವೃದ್ಧಿಗಾಗಿ ಅಥವಾ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನ ತೇಜೋವಧೆ ಮಾಡುವುದು ಕೂಡ ತಪ್ಪು. ಸಾಧ್ಯತೆಗಳಿದ್ದರೆ, ಇಷ್ಟ ಇದ್ದರೆ, ಮನಸ್ಸಿದ್ದರೆ ಇನ್ನೊಬ್ಬರನ್ನ ಬೆಳೆಸುವಲ್ಲಿ ಅಂದ್ರೆ ಅವರಿಗೆ ಸಹಾಯ ಮಾಡುವಂಥದ್ದು, ಅವರು ಕೂಡ ನನ್ನ ಹಾಗೆ ಮುಂದೆ ಬರಬೇಕು, ಬೆಳವಣಿಗೆ ಆಗಬೇಕು, ಅವರ ಶ್ರೇಯೋಭಿವೃದ್ಧಿಯನ್ನ ನೋಡಬೇಕು, ಖುಷಿ ಪಡಬೇಕು ಎಂಬ ಇಷ್ಟಗಳಿದ್ದರೆ ಪ್ರಯತ್ನವನ್ನು ಮಾಡಬಹುದು, ಅವರಿಗೆ ಸಹಾಯವನ್ನು ಮಾಡಬಹುದು. ಹಾಗಾಗಿ ನಮ್ಮನ್ನು ನಾವು ಅರಿತು ನಮ್ಮ ಪರಿಧಿ ಒಳಗಡೆ, ಪರಿಧಿ ಅಂದರೆ ನಮ್ಮ ವ್ಯಾಪ್ತಿ, ನಮ್ಮ ಬದುಕು. ಹೇಗೆ ಒಂದು ಮನೆಗೆ ಕಾಂಪೌಂಡ್ ಅಂತ ಹಾಕೊಂಡಿರ್ತೀವಿ, ಹಾಗೆ ನಮ್ಮ ಜೀವನಕ್ಕೂ ಕೂಡ ಒಂದು ಪರಿಧಿಯನ್ನು ಇರ್ತದೆ. ಅದರ ಒಳಗಡೆ ಬದುಕುವಂತ ಪ್ರಯತ್ನ ಆಗಬೇಕು. ನಮ್ಮ ಆತ್ಮಾವಲೋಕನದೊಂದಿಗೆ ನಮ್ಮನ್ನು ನಾವು ಕಂಡುಕೊಳ್ಳಬೇಕು, ತಿದ್ದಿಕೊಳ್ಳಬೇಕು. ನಮ್ಮ ವ್ಯಕ್ತಿತ್ವದ ಹುಡುಕಾಟ ನಿರಂತರವಾಗಿ ಆ ನಡುವೆ ನಡೆಯುತ್ತಾ ಇರಬೇಕು. ಈ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಯೂ ಸೇರಿದಂತೆ ವ್ಯಕ್ತಿಗೂ ಕೂಡ ವ್ಯಕ್ತಿಗತವಾದಂಥ ಒಂದು ವಿಶಿಷ್ಟತೆ ಅಂತ ಇರ್ತದೆ, ವ್ಯಕ್ತಿತ್ವದ ಪ್ರತಿಭೆ ಅನ್ನುವಂಥದ್ದು ಇರ್ತದೆ. ಅಲ್ಲಿ ಜೀವಗಳ ನಡುವೆ ಭಿನ್ನತೆಯನ್ನ ಇರುವುದು ಅದು ಪ್ರಕೃತಿಯ ಸಹಜವಾದಂಥ ಲಕ್ಷಣ, ಅದು ಗುಣ. ಅದು ಒಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ಅರ್ಥಪೂರ್ಣತೆ ಸಿಗಬೇಕಾದ್ರೆ ನಮ್ಮ ಜೀವ ಪ್ರಗತಿಯ ಜೊತೆಯಲ್ಲಿಯೇ ಇತರರಿಗೆ ಪ್ರೋತ್ಸಾಹವನ್ನು ನೀಡುವುದು
ಕೂಡ ಆತ್ಮಗತಿಯ ಧ್ಯಾನ ಸ್ಥಿತಿಯೇ ಆಗಿದೆ ಅನ್ನುವುದನ್ನ ಮಾನ್ಯ DVG ಅವರು ವಿಶಿಷ್ಟವಾಗಿ ಈ ಕಗ್ಗದಲ್ಲಿ ಮಂಡನೆ ಮಾಡುವುದನ್ನು ನಾವು ಕಾಣಬಹುದು. ಬಂಧುಗಳೇ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ನಮ್ಮ ಜೊತೆಗೆ ಕಗ್ಗದ ಬಗ್ಗೆ ತನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬೆಂಗಳೂರಿನ ಶ್ರೀಯುತರಾಗಿರುವಂತಹ ಶಂಕರ್ ಭೂಪತಿಯವರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಅವರ ಮಾತುಗಳನ್ನು ಕೇಳಿ ಬರೋಣ. ಮಂಕುತಿಮ್ಮನ ಕಗ್ಗ DVG ಅವರ ಬರೆದ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದದೊಂದು. ಅದನ್ನ ನಮ್ಮ ಕರುಣಾಕರ್ ಅವರು ದಿನನಿತ್ಯ ಅದಕ್ಕಾಗಿ ಸಮಯ ತಗೊಂಡು ಅದನ್ನು ಎಲ್ಲರಿಗೂ ತಲುಪಿಸ್ತಾ ಇರೋದು. ಅದರಿಂದ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇದೆ. ಮುಂಜಾನೆ ಇಂಥ ಒಂದು ಒಳ್ಳೆಯ ಒಂದು ವಿಷಯವನ್ನು ಎಲ್ಲರೂ ಕೇಳಬೇಕು. ಕೇಳೋದ್ರಿಂದ ಒಂದು ಒಳ್ಳೆ ಏನು ಪಾಸಿಟಿವಿಟಿ ಅಂತ ಹೇಳ್ತೀವಿ, ಅದು ಸ್ಪ್ರೆಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಡೂಯಿಂಗ್ ಸಚ್ ಎ ಗ್ರೇಟ್ ಜಾಬ್ ಕರುಣಾಕರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಮನದಾಳದ ಮಾತುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಕರೋನಾದ ಸಂದಿಗ್ಧ ಸ್ಥಿತಿಯಲ್ಲಿ ನಾವೆಲ್ಲರೂ ಮತ್ತೆ ಮತ್ತೆ ಬದುಕುವ ಸವಾಲಿನ ಪ್ರಶ್ನೆಗಳ ಬಗ್ಗೆ ಆಗಾಗ ಆಲೋಚಿಸುತ್ತಾನೆ ಇರಬೇಕು. ಮುಂಜಾಗ್ರತೆಯ ಕ್ರಮಗಳನ್ನು ಆದಷ್ಟು ಹೆಚ್ಚುಗಾರಿಕೆಯಲ್ಲಿ ಅನುಸರಿಸುತ್ತಾ ಆರೋಗ್ಯ ಸೂತ್ರವನ್ನು ಅಳವಡಿಸಿಕೊಂಡು ಆತ್ಮಸ್ಥೈರ್ಯದಿಂದ ಬದುಕನ್ನು ಕಟ್ಟಿಕೊಳ್ಳೋಣ ಎಂದು ಹೇಳುತ್ತಾ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.